ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಂಗ್ರಕೂಳೂರು ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಿರಣ್ ಕುಮಾರ್ ಸ್ಪರ್ಧಾ ಕಣದಲ್ಲಿದ್ದಾರೆ. ಈಗಾಗಲೇ ವಾರ್ಡ್ ವ್ಯಾಪ್ತಿಯ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವ ಮೂಲಕ ಮತದಾರರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಇಂದು ಕೋಡಿಕಲ್ ಪರಿಸರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ಡಾಕ್ಟರ್ ವೈ ಭರತ್ ಅವರು ಬಿರುಸಿನ ಪ್ರಚಾರವನ್ನ ನಡೆಸಿದರು. ಹಲವಾರು ಮಂದಿ ಕಾರ್ಯಕರ್ತರ ಬೆಂಬಲದೊಂದಿಗೆ ಕೋಡಿಕಲ್ ಪರಿಸರದಲ್ಲಿ ಮತ ಭೇಟಿ ನಡೆಸಿದ್ರು. ಈ ಸಂದರ್ಭದಲ್ಲಿ ವಿಪೋ ನ್ಯೂಸ್ನೊಂದಿಗೆ ಮಾತನಾಡಿದ ಅಭ್ಯರ್ಥಿ ಕಿರಣ್ ಕುಮಾರ್, ಮನೆ ಮನೆ ತೆರಳಿದಾಗ ಮತದಾರರಿಂದ ಉತ್ತಮ ರೀತಿಯಲ್ಲಿ ಬೆಂಬಲ ಕಂಡು ಬರುತ್ತಿದೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ಇದೆ ಅಂತ ಹೇಳಿದ್ರು. ಈ ಒಂದು ಮನೆ ಮನೆ ಭೇಟಿ ಅತ್ಯಂತ ಭರ್ಜರಿ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಈ ಚುನಾವಣೆ ನಾವು ಗೆಲ್ತೇವೆ ಎಂಬ ವಿಶ್ವಾಸ ನಮಗೆ ಇದೆ. ಗೆದ್ದ ನಂತರ ಖಂಡಿತವಾಗಿಯೂ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಏನು ಹರೀಶ್ ಅವರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಈ ವಾರ್ಡ್ನಲ್ಲಿ. ಆದರೆ ಅವರು ಕಾರ್ಪೊರೇಟ್ ಆದ ಸಮಯದಲ್ಲಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಅವರ ಕೈಯಲ್ಲಿತ್ತು. ಅವರಿಗೆ ಅವರದೇ ಆದಂಥ ಅನುದಾನದಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನೂ ತುಂಬ ಕೆಲಸಗಳು ಬಾಕಿ ಇವೆ. ಶಾಸಕರು ನಮ್ಮವರಿದ್ದಾರೆ, ಸಂಸದರು ನಮ್ಮವರಿದ್ದಾರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ನಮ್ಮದೇ ಆಗಿದೆ. ಆದುದರಿಂದ ನಮ್ಮ ವಾರ್ಡು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಭಾರತೀಯ ಜನತಾ ಪಕ್ಷದ ಆದಲ್ಲಿ ಖಂಡಿತವಾಗಿ ಈ ಒಂದು ವಾರ್ಡನ್ನು ಮಾದರಿ ವಾರ್ಡ್ ಮಾಡುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ.